ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೇವೆ. ಮಳೆಗಾಲ ಹೇಗಿದೆ? ಮಳೆ ಬರ್ತಾ ಇದೆಯಾ? ನಮ್ಮೂರಲ್ಲಿ ಭಾರಿ ಮಳೆ ಬಂದಿದೆ. ಹಾಗೆ ಈ ಸಲ ತುಂಬ ರಜೆ ಕೂಡ ಕೊಟ್ಟಿದ್ದಾರೆ ಮಕ್ಕಳಿಗೆಲ್ಲ, ಕಾಲೇಜಿಗೆ ಮಕ್ಕಳಿಗೆ ಎಲ್ಲರಿಗೂ ರಜೆ ಕೊಟ್ಟಿದ್ದಾರೆ. ಹಾಗೆ ಈಗ ಒಂದು ಮಳೆಗಾಲದಲ್ಲಿ ಏನು ವಿಶೇಷ ಅಂದರೆ ಸೊಳ್ಳೆ ಜಾಸ್ತಿ ಉತ್ಪತ್ತಿ ಆಗ್ತದೆ. ಅದಕ್ಕೆ ನೋಡಿ, ಈ ರೀತಿ ಒಂದು ಚಟ್ಟಿಗಳೆಲ್ಲ ಇದ್ದರೆ ನೀರು ನಿಲ್ಲದ ಹಾಗೆ ಖಾಲಿ ಚಟ್ಟಿಗಳಿದ್ದರೆ ಮನೆ ಒಂದು ನೀರು ಬೀಳದಲ್ಲಿಡಬೇಕು. ಒಂದು ವೇಳೆ ಬೀಳುವಲ್ಲಿ ಇಡಬೇಕಿದ್ರೆ ಕವುಚಿಡಬೇಕು, ಅಥವಾ ಅದರ ಅಡಿಯಲ್ಲಿ ತೂತ ಮಾಡಿರಬೇಕು. ನೀರು ನಿಲ್ಲದಂತೆ ನೋಡಬೇಕು. ಗಿಡಗಳನ್ನು ನೆಟ್ಟರು ಹಾಗೆ ತುಂಬ ನೀರು ಬೀಳುವಲ್ಲಿ ಇಡೋದು ಬೇಡ, ಸ್ವಲ್ಪ ಸೈಡಲ್ಲಿ ಇಟ್ಟರೆ ಒಳ್ಳೆಯದಾಗ್ತದೆ ಹಾಗೆ ಅಂತ ಹೇಳ್ತೇನೆ. ಮತ್ತು ನೀವೆಲ್ಲ ಹೇಗಿದ್ದೀರಿ? ನಮ್ಮ ಊರಲ್ಲಿ ಅಂದರೆ ಆಷಾಢದಲ್ಲಿ ಒಮ್ಮೆ ಒಂದು ನಮ್ಮದು ಗ್ರಾಮ ದೇವರಾದ ಸೋಮನಾಥೇಶ್ವರ ದೇವಸ್ಥಾನದ ಒಂದು ಯಕ್ಷಗಾನ ಹೊರಡ್ತದೆ. ನಿಮಗೆ ಯಕ್ಷಗಾನ ಅಂದರೆ ಗೊತ್ತುಂಟಾ? ನಮ್ಮ ಊರಲ್ಲಿ ಯಕ್ಷಗಾನ ಅಂತ ಉಂಟು, ಈ ತೆಂಕುತಿಕ್ಕಲ್ಲಿ. ಹಾಗೆ ಯಕ್ಷಗಾನದವರು ಬರ್ತಾರೆ ವರ್ಷಕ್ಕೊಮ್ಮೆ. ಹಾಗೆ ಇವತ್ತು ಬರ್ತೇನೆ ಅಂತ ಹೇಳಿದ್ದಾರೆ. ಅದು ನಿಮಗೆ ತೋರಿಸುವ ಅಂತಿದ್ದೇನೆ. ತುಂಬ ಹೊತ್ತಿರುವುದಿಲ್ಲ, ಸ್ವಲ್ಪ ಹೊತ್ತಿರ್ತದೆ. ಹಾಗೆ ಮಳೆಗಾಲದಲ್ಲಿ ವರ್ಷಕ್ಕೊಮ್ಮೆ ಆಷಾಢದಲ್ಲಿ ಜಾಸ್ತಿಯಾಗಿ ಆಷಾಢದಲ್ಲಿ ಬರ್ತಾರೆ ಅವರು. ಹಾಗೆ ಇವತ್ತು ಆಷಾಢದಲ್ಲಿ ಇವತ್ತು ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಒಂದು ನಾವು ಯಕ್ಷಗಾನವನ್ನು ನೋಡೋಣವಾ? ಹಾಗಾದರೆ ಬನ್ನಿ ಹೋಗೋಣ. ವೈಕುಂಠ ಲೋಕ ಇದು. ಈಗ ತಾನೇ ನಾರದ ಬಂದು ಕುತೂಹಲ ಭರಿತವಂತಹ ವಿಷಯ ಹೇಳಿದ್ದಾನೆ. ಜಲಂಧರೆಂಬ ಹುಟ್ಟಿದ್ದಾನೆ, ಸಿಂಧುಮತಿ ಅಧಿಕಾರಿಯಾಗಿ ಮೆರೀತಾ ಇದ್ದಾನೆ, ದೇವ ಭೂಮಿಯ ಮೇಲೆ ದಾಳಿ ಮಾಡುತ್ತಾ ಸಿದ್ಧತೆಯಲ್ಲಿದ್ದಾನೆ ಎಂಬುದಾಗಿ, ಆತನ ವಧೆ ಆದಷ್ಟು ಬೇಗನೆ ಆಗಬೇಕೆಂಬುದಾಗಿ ಸ್ವಲ್ಪ ನಾಟಕ ಆಗಬೇಕು ಯೋಚಿಸ್ತೇನಂತೆ ಸ್ವಾಮಿ. ಎಂತಹ ಭಾಗ್ಯವಂತಳು ನಾನು. ಯಾಕೆ? ಈ ಪ್ರಪಂಚದಲ್ಲಿ ಪ್ರತಿಯೊಂದು ಹೆಣ್ಣು ಕೂಡ ಬಯಸುವುದು ತನಗೆ ಸಿಗುವಂತಹ ಗಂಡ ದೇವರಂತಿರಲಿ ಎನ್ನುವ ಹಾಗೆ. ಹೌದು. ಆದರೆ ನಾನು ಹಾಗಲ್ಲ ನೋಡಿ, ದೇವರನ್ನೇ ಗಂಡನನ್ನಾಗಿ ಪಡೆದಂತಹ ಭಾಗ್ಯವಂತಳು. ಇಲ್ಲಿಯವರೆಗಾಗಿ ಬರುವುದಕ್ಕೆ ಕಾರಣ ಇದೆ. ನನಗೆ ನಿಮ್ಮ ಭಾವನನ್ನು ನೋಡಬೇಕು ಅಂತ ಆಸೆ ಇದೆ. ಯಾರು ನನ್ನ ಭಾವ? ಸಮುದ್ರ ಮಥುರದಲ್ಲಿ ಮೊದಲು ಹುಟ್ಟಿದವಳು ನಾನು, ನಂತರ ಹುಟ್ಟಿದವನೇ ಜಲಂಧರ. ಹಾಗಾಗಿ ನನಗೆ ತಮ್ಮನಾಗ್ತಾನೆ, ನಿಮಗೆ ಭಾವನಾಗ್ತಾನೆ. ಅವನನ್ನು ಕಣ್ಣು ತುಂಬಾ ನೋಡಬೇಕೆನ್ನುವಂತಹ ಆಸೆ ನನಗೆ. ಅದಕ್ಕೆ ಅಲ್ಲಿಗೆ ಹೋಗಿ ಬರುವೆ ಅಂತ ಹೋಗ್ಲೇಬೇಕೆಂಬುದಾಗಿ ನಾವು ಹೇಗೆ ಹೋಗುದಲ್ಲ, ಆತನ ಸ್ವಲ್ಪ ನಾವು ಪರೀಕ್ಷೆ ಮಾಡಬೇಕು. ಬ್ರಾಹ್ಮಣರ ವೇಷ ಮಾಡಿಕೊಂಡು ಮುದುಕಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಉಜ್ವಲ ಹಾಕ್ಸಿದ್ರೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಲಿರುವವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲರಿಗೂ ಒಂದು ಮಳೆಗಾಲದಲ್ಲಿ ಎಲ್ಲರಿಗೂ ಆರೋಗ್ಯ ಕೊಡಲಿ ಅಂತ ಕೇಳ್ತಾ ದೇವರನ್ನು ಪ್ರಾರ್ಥಿಸ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಬಾಯ್.